ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಫಿಡೆ ಚೆಸ್ ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ಭಾರತೀಯ ಹೆಣ್ಣು ಮಕ್ಕಳಿಬ್ಬರ ನಡುವೆ ನಡೆಯಿತು. ದಿವ್ಯಾ ದೇಶ್ಮುಖ್ ಮೊದಲ ಭಾರತ ಮೂಲದ ಚೆಸ್ ವಿಶ್ವ ಚಾಂಪಿಯನ್ ಎನಿಸಿದರು. ಫೈನಲ್ ಅಷ್ಟು ಸುಲಭದ್ದಾಗಿರಲಿಲ್ಲ. ಕೊನೇರು ಹಂಪಿ ಅನುಭವಿ ಆಟಗಾತಿಯಾಗಿದ್ದುದರಿಂದ ಎರಡೆರಡು ಬಾರಿ ಸಮಬಲವನ್ನು ಸಾಧಿಸಿದರು. ಅಂತಿಮವಾಗಿ ಯುವ ಉತ್ಸಾಹದೊಡನೆ ದಿವ್ಯಾ ಚಾಂಪಿಯನ್ ಎನಿಸಿದರು. ಈ ಬಾರಿ ಯಾರು ಗೆದ್ದರೂ ಅವರು ಭಾರತದ ಮೊದಲ ಮಹಿಳಾ ಚೆಸ್ ವಿಶ್ವ ಚಾಂಪಿಯನ್ ಎನಿಸುತ್ತಿದ್ದರು. ದಿವ್ಯಾ 40.35 ಲಕ್ಷ ರೂಪಾಯಿ ಮತ್ತು ಕೊನೇರು ಹಂಪಿಯವರು 30.35 ಲಕ್ಷ ರೂಪಾಯಿ ರೊಕ್ಕವನ್ನು ಬಹುಮಾನವಾಗಿ ಪಡೆದರು. ಜಾರ್ಜಿಯಾದ ಬಟುಮಿಯಲ್ಲಿ ಈ ಫೆಡೆ ವಿಶ್ವ ಚಾಂಪಿಯನ್ಶಿಪ್ ನಡೆಯಿತು. ಮಹಾರಾಷ್ಟ್ರದ ನಾಗಪುರದ ದಿವ್ಯಾ ಬಾಲ್ಯದಲ್ಲೇ ಚೆಸ್ ಕಲಿತರು. 2012ರಲ್ಲಿ ದೇಶೀಯ 7 ವರ್ಷದೊಳಗಿನವರ ಚೆಸ್ನಲ್ಲಿ ಚಾಂಪಿಯನ್ ಆಗುವುದರೊಂದಿಗೆ ಅವರ ಜೈತ್ರ ಯಾತ್ರೆ ಆರಂಭವಾಯಿತು. ಆಮೇಲೆ 10 ವರ್ಷದೊಳಗಿನವರ ಚಾಂಪಿಯನ್, ಗ್ರ್ಯಾಂಡ್ ಮಾಸ್ಟರ್ ಪಟ್ಟ, ಆನ್ಲೈನ್ ಒಲಿಂಪಿಯಾಡ್ ಬಂಗಾರ, ಏಷ್ಯನ್ ಮಹಿಳಾ ಚಾಂಪಿಯನ್, ಒಲಿಂಪಿಯಾಡ್ನಲ್ಲಿ ವೈಯಕ್ತಿಕ ಮತ್ತು ಡಬಲ್ ಸ್ವರ್ಣ ಎಂದು ಗೆಲ್ಲುತ್ತಾ ಬಂದ ದಿವ್ಯಾ ಈಗ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬಟುಮಿ. Pull up the flicks and I take it on gear. Pull up the hands and I feel it more gear. I dig it on. I sick on. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.